ಅಧ್ಯಕ್ಷರೇ, ನೀವು ಮಾತಾಡೋದು ನೋಡುವಾಗ ಈಗಲೇ ಕೂತ್ಕೊಳ್ಳುವಂತ ಆಗ್ತದೆ ಅಧ್ಯಕ್ಷರೇ. ಯಾವುದು ಅಲ್ಲ, ನೀವು ಕೇಳುವಾಗ ಮಾತಾಡೋದೇ ಬೇಡ, ಕೂತ್ಕೊಂಡು ಬಿಡುವ. 5 ನಿಮಿಷ ಮಾತಾಡಿ, ತೊಂದರೆ ಇಲ್ಲ. ಆಯ್ತು ಅಧ್ಯಕ್ಷರೇ. ಅವಕಾಶಕ್ಕೆ ವಂದನೆಗಳು ಅಧ್ಯಕ್ಷರೇ. ವಿರೋಧ ಪಕ್ಷದವರು ಬಜೆಟ್ ಅನ್ನು ದೂರುವಂಥದ್ದು ಅಧ್ಯಕ್ಷರೇ. ನಾವು ಬಜೆಟ್ ಅಲ್ಲಿ ಆಕ್ಚುಲಿ ಏನಾಗಿದೆ, ಏನು ಕೊಟ್ಟಿದ್ದಾರೆ ಅದನ್ನು ಹೇಳುವಂಥದ್ದು ಅಧ್ಯಕ್ಷರೇ. ಜಾಸ್ತಿ ಹೇಳಲಿಕ್ಕೆ ಎಲ್ಲರೂ ಹೇಳಿದ್ದಾರೆ, ಜಾಸ್ತಿ ಹೇಳಲಿಕ್ಕೆ ಏನಿಲ್ಲ. 5-10 ನಿಮಿಷದೊಳಗೆ ಮುಗಿಸ್ತೀನಿ ಅಧ್ಯಕ್ಷರೇ. ಆದರೆ ನೀವು ಅರ್ಜೆಂಟ್ ಮಾಡಿದರೆ ಹೇಳುವುದೆಲ್ಲ ಮರ್ತು ಹೋಗ್ಬಿಡ್ತದೆ. ಸ್ವಲ್ಪ ನೀವು ಒಳಗೆ ಹೋಗಿ ಬಂದರೆ ನಾನು ಸ್ವಲ್ಪ ಹೊತ್ತು ಮಾತಾಡಿ ಹೇಳ್ಬೋದು ಅಧ್ಯಕ್ಷರೇ. ಯಾವುದು? ನೀವೊಮ್ಮೆ ಒಳಗೆ ಹೋಗಿ ಬಂದರೆ ಅಧ್ಯಕ್ಷರೇ, ಈ ವರ್ಷದ ಬಜೆಟಿನಲ್ಲಿ ಸುಮಾರು 11 ಲಕ್ಷ ರೈತರಿಗೆ 2,378 ಕೋಟಿ ರೂಪಾಯಿಗಳ ಬೆಳೆ ವಿಮೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ನಮ್ಮ ಕರಾವಳಿ ಭಾಗದಲ್ಲಿ ಹವಾಮಾನ ಆಧಾರಿತ ವಿಮೆ ಏನು ಸಿಗ್ತದೆ, ಅದರಲ್ಲಿ ಸುಮಾರು 450ರಿಂದ 500 ಕೋಟಿ ರೂಪಾಯಿಗಳ ವಿಮೆ ಇವತ್ತು ಏನು ನಮ್ಮ ಅಡಿಕೆ ಬೆಳೆಗಾರರಿಗಿದೆ, ತೆಂಗು ಬೆಳೆಗಾರರಿಗಿದೆ, ಕಾಳು ಮೆಣಸು ಬೆಳೆಗಾರರಿಗೆ ಇದು ಬೆಳೆ ವಿಮೆ ಸಿಗುವಂಥ ಕೆಲಸ ಆಗಿದೆ ಅಧ್ಯಕ್ಷರೇ. ಇದು ಒಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಅತ್ಯಂತ ಒಂದು ವ್ಯವಸ್ಥಿತವಾದ ಯೋಜನೆ. ಇದರಲ್ಲಿ ಸುಮಾರು 70% ನಮ್ಮ ರಾಜ್ಯ ಸರ್ಕಾರ ಕೊಡ್ತದೆ ಸಭಾಧ್ಯಕ್ಷರೇ, 30% ಮಾತ್ರ ಕೇಂದ್ರ ಸರ್ಕಾರ ಕೊಡ್ತದೆ. ಆದರೆ ಪ್ರತಿಪಕ್ಷದವರು ಹೇಳ್ತಾರೆ ಅದೆಲ್ಲ ಮೋದಿಯವರೇ ಕೊಟ್ಟದಂತ ಹೇಳ್ತಾರೆ. ಆದರೆ ನಾವು ಅದನ್ನೇನು ಉಲ್ಲೇಖ ಮಾಡಲಿಕ್ಕೆ ಹೋಗಿದ್ರೆ ಇದು ಎಲ್ಲ ರೈತರಿಗೆ ಅತ್ಯಂತ ಪ್ರಯೋಜನವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ. ಹಳದಿ ರೋಗ, ಎಲೆ ಚುಕ್ಕಿ ರೋಗ ಏನು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಇವತ್ತು ಇದೆ, ಅದರ ಸಂಶೋಧನೆಗಾಗಿ 10 ಕೋಟಿ ರೂಪಾಯಿಗಳನ್ನು ಕೂಡ ಇಟ್ಟಿದ್ದಾರೆ. ನಾವು ಎಷ್ಟೋ ಸಮಯ ಮಾತಾಡುವಾಗ ನಮ್ಮ ಎಲ್ಲ ಶಾಸಕರು, ಕರಾವಳಿ ಭಾಗದ ಎಲ್ಲ ಶಾಸಕರು ಮಾತಾಡುವಾಗ ಹಳದಿ ರೋಗ, ಎಲೆ ಚುಕ್ಕಿ ರೋಗದ ಬಗ್ಗೆ ಮಾತಾಡ್ತಿದ್ವಿ. ಈ ವರ್ಷ ಅದಕ್ಕೆ 10 ಕೋಟಿ ರೂಪಾಯಿಯನ್ನು ಕೂಡ ಈ ಬಜೆಟಿನಲ್ಲಿ ಇಡುವಂಥದ್ದಾಗಿದೆ. ಸಮುದ್ರ ಕೃಷಿಯನ್ನು ಪ್ರೋತ್ಸಾಹಿಸಲು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಕೂಡ ಸ್ಥಾಪಿಸುವಂಥ ಒಂದು ಒಳ್ಳೆಯ ಯೋಜನೆಯನ್ನು ನಮ್ಮ ಬಜೆಟಿನಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ರಾಜ್ಯದಲ್ಲಿ ಮೀನುಗಾರಿಕಾ ರಸ್ತೆಗಳಿಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಶಿಕ್ಷಣ, ನಾವು ಮೊದಲಿಂದ ಕನಸು ಕಾಣ್ತಾ ಇದ್ದದ್ದು, ನಮ್ಮ ಇವತ್ತು ಮುಖ್ಯಮಂತ್ರಿಯವರು ಕೂಡ ಹೇಳ್ತಾ ಇರೋದು ಕಟ್ಟ ಕಡೆಯ ವ್ಯಕ್ತಿಗೆ ಸಹಾಯ ಮಾಡುವಂಥ ಬಜೆಟ್ ಅನ್ನು ಕೊಟ್ಟಿದೆ ಅನ್ನೋ ಉಲ್ಲೇಖ ಮಾಡಿದ್ದಾರೆ. ಏನು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಅನ್ನು ಕೊಡುವ ದೃಷ್ಟಿಕೋನ ಇಟ್ಕೊಂಡು ಸುಮಾರು 15,000 ಹುದ್ದೆಗಳನ್ನು, ಟೀಚರ್ಸ್ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲಿ ಸಬ್ಜೆಕ್ಟ್ ವೈಸ್ ಪಾಠ ಮಾಡುವಂಥ ಹುದ್ದೆಗಳು, ಇದು ನಿಜವಾಗಿ ಗ್ರಾಮೀಣ ಪ್ರದೇಶದವರಿಗೆ ಒಳ್ಳೆಯ ಒಂದು ಯೋಜನೆಯನ್ನು ತಂದಿರುವಂಥದ್ದು ಸಭಾಧ್ಯಕ್ಷರೇ. KPS ಶಾಲೆಗಳು, ಸುಮಾರು 800 KPS ಶಾಲೆಗಳನ್ನು ತರುವಂಥದ್ದು. ಗ್ರಾಮಕ್ಕೆ 1 ಶಾಲೆಗಳು ಬೇಕು ಅಂತ ನಮ್ಮ ಹರೀಶ್ ಪೂಂಜ್ ಅವರು ಉಲ್ಲೇಖ ಮಾಡುವಾಗ ಹೇಳಿದ್ರು, 2 ಗ್ರಾಮಕ್ಕೆ 1 ಸಿಕ್ಕಿದ್ರೆ ಸಾಕು. ಆದ್ರೂ ಗ್ರಾಮಕ್ಕೆ 1 KPS ಶಾಲೆ ಬಂದರೆ ಇವತ್ತು ಪ್ರತಿ ಕಡೆ ಇಂಗ್ಲಿಷ್ ಮಾಧ್ಯಮವನ್ನು ಕಲಿಯುವಂಥದ್ದು ಗ್ರಾಮಕ್ಕೆ 1 ಬೇಕಾದ ಸಭಾಧ್ಯಕ್ಷರೇ. ಒಂದು ಗ್ರಾಮ ಪಂಚಾಯತಿಗೆ 1 KPS ಶಾಲೆ ಕೊಡುವಂಥ ಯೋಜನೆಗಳು ಸರ್ಕಾರ ತಂದಿದೆ. ಇವತ್ತಿನವರೆಗೆ ಯಾರಿಗೂ ಕೂಡ ಮಾಡೋ ಯೋಚನೆ ಬಂದಿಲ್ಲ ಸಭಾಧ್ಯಕ್ಷರೇ. ನಾವು ಶಾಸಕರಾಗಿ ಬರುವಾಗ ಈ ಸರ್ಕಾರ ಬಂದಾಗ ನಮ್ಮ ಯೋಜನೆ ಇತ್ತು, ಈ ದೇಶ ನೀವೆಲ್ಲ ಹೋದಲ್ಲಿ ಸಭಾಧ್ಯಕ್ಷರೇ ನೀವು ಕೂಡ ಭಾಷಣ ಕೊಡ್ತೀರಿ, ನಾವು ರಾಜ್ಯಕ್ಕೆದವರು ಭಾಷಣ ಮಾಡಿ ಏನು ಈ ದೇಶ ಇಂಪ್ರೂವ್ ಆಗಲಿಕ್ಕಿಲ್ಲ, ಇಲ್ಲ IAS ಆಫೀಸರ್ಗಳು ಕಚೇರಿಯಲ್ಲಿ AC ರೂಮಲ್ಲಿ ಕೂತು ಆದೇಶಗಳನ್ನು ಬರೆದ್ರೆ ಆಗಲಿಕ್ಕಿಲ್ಲ. ಈ ದೇಶದ ಮಕ್ಕಳಿಗೆ ಯಾವತ್ತು ಕ್ವಾಲಿಟಿ ಎಜುಕೇಶನ್ ಅನ್ನು ಕೊಡ್ತೇವೆ ಆಗ ಮಾತ್ರ ಈ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ನೀವು ಕೂಡ ಉಲ್ಲೇಖ ಮಾಡ್ತೀರಿ. ನಾವು ಕೂಡ ಅದನ್ನು ಪಾಲಿಸಿಕೊಂಡು ಬರ್ತಿದ್ದೇವೆ. ಬಹುಶಃ ಸರ್ಕಾರ ಈ ವರ್ಷ ಅದನ್ನು ಪಾಲಿಸುವಂಥ ಕೆಲಸವನ್ನು ಮಾಡಿದೆ ಅನ್ನೋ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ. ಡಯಾಲಿಸಿಸ್ ಸೆಂಟರ್ ಈ ಹಿಂದೆ ಹೇಗಿತ್ತು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಸಭಾಧ್ಯಕ್ಷರು. ಡಯಾಲಿಸಿಸ್ 1 ಕಿಟ್ಟಲ್ಲಿ 3 ಡಯಾಲಿಸಿಸ್ಗಳನ್ನು ಮಾಡ್ತಾ ಇದ್ರು ಸಭಾಧ್ಯಕ್ಷರು. ನಾನು ಮೊದಲ ಬಾರಿಗೆ ಶಾಸಕನಾಗಿ ಬಂದಿದ್ದೀನಿ ಸಭಾಧ್ಯಕ್ಷರು. ನಾನು ಮೊದಲು ಕೂಡ ಶಾಸಕನಾಗದೆ ಇರುವಾಗಲೂ ಕೂಡ ಇದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೆ. ಅಲ್ಲಲ್ಲಿ ಡಯಾಲಿಸಿಸ್ ವ್ಯವಸ್ಥೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ಅತಿ ಬಡವರು, ಏನು ಗೊತ್ತಿಲ್ಲದೆ ಇವತ್ತು ಯಾರು ಆಂಟಿಬಯೋಟಿಕ್ ಅನ್ನು, ಪೇನ್ ಕಿಲ್ಲರ್ ಅನ್ನು ಯಾರು ತಗೊಂಡಿದ್ರೆ, ಸತತ 6 ತಿಂಗಳು ಪೇನ್ ಕಿಲ್ಲರ್ ತಗೊಂಡವರು ಗೊತ್ತಿಲ್ಲದೆ, ಹಲ್ಲು ನೋವು ಇರ್ಬೋದು, ಮೈಕೈ ನೋವು ಇರ್ಬೋದು, ಈ ಥರ ಪೇನ್ ಕಿಲ್ಲರ್ ಅನ್ನು ವಿದೌಟ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳದೇ ಇದ್ದವರಿಗೆ ಕಿಡ್ನಿ ಫೇಲಿಯರ್ ಆಗ್ತದೆ ಸಭಾಧ್ಯಕ್ಷರೇ. ಅವ್ರು ಗೊತ್ತಿಲ್ಲದೆ 23-24 ವರ್ಷದವರಿಗೆ ಕಿಡ್ನಿ ಫೇಲಿಯರ್ ಆಗ್ತದೆ. ಅಂಥವರಿಗೆ ಡಯಾಲಿಸಿಸ್ ಕೊಡುವಂಥ ಕೆಲಸ, ಸಿಂಗಲ್ ಕಿಟ್ನಲ್ಲಿ ಸಿಂಗಲ್ ಡಯಾಲಿಸಿಸ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಬಹುಶಃ ಅದು ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ.
ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ 620 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ. ಅದಕ್ಕೆ ಉಪಕರಣಗಳ ಖರೀದಿಗಾಗಿ 220 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ ಸಭಾಧ್ಯಕ್ಷ. ನನಗೆ ಕಳೆದ ಬಜೆಟಿನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಲು ಉದ್ದೇಶಿಸಲಾಗಿದೆ ಅಂತ ನಮ್ಮ ಮುಖ್ಯಮಂತ್ರಿಯವರು ಬಜೆಟ್ ಓದುವಾಗ ಹೇಳಿದರು ಸಭಾಧ್ಯಕ್ಷರೇ. ಆಗ ನನ್ನ ಆತ್ಮೀಯರೆಲ್ಲ ಜೋರಾಗಿ ತಮಾಷೆ ಮಾಡಿದರು ಸಭಾಧ್ಯಕ್ಷರೇ. ಅಶೋಕ್ ರೈಗೆ ಡೋಂಗಿ ಮಾಡಿದರು, ಅಶೋಕ್ ರೈಗೆ ಏನು ಕೊಡಲಿಲ್ಲ, ಅಶೋಕ್ ರೈಗೆ ಇನ್ನೊಂದು ಕೊಡ್ತಾರೆ ಅಂತ ಎಲ್ಲ ನಮ್ಮ ಕೊಲೀಗ್ಸ್ ಎಲ್ಲ ನಮಗೆ ತಮಾಷೆಯನ್ನು ಮಾಡಿದ್ರು ಸಭಾಧ್ಯಕ್ಷ. ಇವತ್ತು ಪುತ್ತೂರಿನಲ್ಲಿ 300 ಬೆಡ್ಡಿನ ಆಸ್ಪತ್ರೆಗೆ 180 ಕೋಟಿ ರೂಪಾಯಿಗಳನ್ನು ಕೊಡುವಂತಹ ಕೆಲಸ ಆಗಿದೆ ಸಭಾಧ್ಯಕ್ಷರೇ. ಟೆಂಡರ್ಗೆ ಹೋಗಿದೆ. ಇದು ಒಳ್ಳೆಯ ಕೆಲಸ ಅಲ್ವಾ ಸಭಾಧ್ಯಕ್ಷರೇ? ಇದು ಒಳ್ಳೆಯ ಕೆಲಸ ಅಲ್ವಾ ಅಂತ ನಾನು ಕೇಳುದು. ನೀವು 5 ವರ್ಷದ ಹಿಂದಿನ ಬಜೆಟ್, ಹಿಂದಿನ ಸರ್ಕಾರದ 5 ವರ್ಷದ ಬಜೆಟ್ ಅನ್ನು ನೋಡಿ ಸಭಾಧ್ಯಕ್ಷರೇ. ಭೂತ ಕನ್ನಡ ಇಟ್ಟು ನೀವು ನೋಡಬೇಕು. ಮೀನುಗಾರರಿಗೆ 2 ರೂಪಾಯಿ ಸೀಮೆ ಎಣ್ಣೆಗೆ ಡೀಸೆಲ್ಗೆ ಸಬ್ಸಿಡಿ ಬಿಟ್ರೆ ಯಾವುದಾದ್ರೂ ಒಂದು ತೋರಿಸಿ ಸಭಾಧ್ಯಕ್ಷರೇ, ಯಾವುದಾದ್ರೂ ಒಂದು ತೋರಿಸಿ. ಹೌದು, ವಿ ಆರ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್, ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇನ್ ದ ಸ್ಟೇಟ್. ಬಟ್ ವೇರ್ ಇಸ್ ದ ಬಜೆಟ್ ಫಾರ್ ಅಸ್? ಇರಲಿಲ್ಲ ಸಭಾಧ್ಯಕ್ಷರೇ. ಈ ವರ್ಷದಿಂದ ಈ ಸರ್ಕಾರ ಬಂದ ನಂತರ ನೀವು ಬಜೆಟಿನಲ್ಲಿ ದಕ್ಷಿಣ ಕನ್ನಡದ ಹೆಸರುಗಳನ್ನು ನೋಡಬಹುದು. ಅದರಲ್ಲೂ ಪುತ್ತೂರಿನ ಹೆಸರು ಬಂದಿದೆ ಸಭಾಧ್ಯಕ್ಷರೇ. ಈ ವರ್ಷ ಬಜೆಟ್ನಲ್ಲೂ ಕೂಡ ಮೆಡಿಕಲ್ ಕಾಲೇಜನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಪುತ್ತೂರಿನಲ್ಲಿ ಗ್ರಾಮಾಂತರದಲ್ಲಿ ಯಾರು ಕೊಡಲಿಕ್ಕೆ, ತಾಲೂಕು ಮಟ್ಟದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲ ತಮಾಷೆ ಮಾಡ್ತೇವೆ. ಅದರಲ್ಲೂ ಕೂಡ ನಮಗೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನಾನು ಈ ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಈ ಬಜೆಟ್ ಅನ್ನು ಅತ್ಯಂತ ಪ್ರಯೋಜನಕರವಾದ ಬಜೆಟ್ ನಮಗೆ ಪುತ್ತೂರಿನವರಿಗೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಸಭಾಧ್ಯಕ್ಷರೇ. ಮನೆ ನಿಮಗೆಲ್ಲ ಗೊತ್ತಿದೆ ಸಭಾಧ್ಯಕ್ಷರೇ. ಮನೆಗೆ 1,20,000 ರೂಪಾಯಿ ಮೊದಲಿತ್ತು. ಕೇಂದ್ರ ಸರ್ಕಾರದ ಯಾವುದೇ ಅನುದಾನಗಳು ಬಂದಿಲ್ಲ. 1,20,000ದಲ್ಲಿ ಮನೆ ಕೆಲವು ಅರ್ಧ ಕಟ್ಟಿದ್ದಾರೆ, ಅರ್ಧ ಬಿಟ್ಟಿಲ್ಲ. ಅದೇ ಬಿಟ್ಟು ನಾವು 3 ಲಕ್ಷ ರೂಪಾಯಿ ಕೊಡಬೇಕು ಅಂತ ಕಳೆದ ಬಾರಿ ನಮ್ಮ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿಕೊಂಡಿದ್ರು. ಈ ಸಲ 1,20,000 ಇದ್ದವರಿಗೆ 2 ಲಕ್ಷ ರೂಪಾಯಿ ಕೊಡುವಂಥದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 2 ಲಕ್ಷ ರೂಪಾಯಿ ಇದ್ದದನ್ನು 3 ಲಕ್ಷ ರೂಪಾಯಿ ಮಾಡಿ. ಇದು ಒಳ್ಳೆಯ ಬಜೆಟ್ ಅಲ್ಲ ಅಧ್ಯಕ್ಷರೇ? 1 ಲಕ್ಷ ಮನೆಗಳನ್ನು ಕೊಡುವಂತಹ ಕೆಲಸವನ್ನು ಮಾಡಿದರು. ನಾವು ದೂರಬೇಕು ಸಭಾಧ್ಯಕ್ಷರೇ. ಒಳ್ಳೆಯದು ಮಾಡಿದರೆ ಯಾವಾಗಲೂ ಒಳ್ಳೆಯದಂತ ಹೇಳಬೇಕಂತೆ. ಆದರೆ ದೂರುವಂಥ ಸ್ಥಾನದಲ್ಲಿ ಕೂತ್ರೆ ನಾವು ದೂರಲೇಬೇಕಾಗ್ತದೆ. ನಾನು ಹೇಳುವಂಥದ್ದು ಇದು ಒಳ್ಳೆಯ ಕಾರ್ಯಕ್ರಮ. 1 ಲಕ್ಷ ಮನೆಯನ್ನು ಕೊಡುವಂತಹ ಕೆಲಸಗಳಾಗಬೇಕು. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಒಂದು 500 ಮನೆಗಳನ್ನು ಕೊಡುವಂತಹ ಕೆಲಸಗಳು ಆಗಬೇಕು ಅಂತ ನನ್ನ ಅನಿಸಿಕೆ ಸಭಾಧ್ಯಕ್ಷರೇ. ಮೆಟ್ರೋ ರೈಲಿಗೆ ಸುಮಾರು 59,372 ಕೋಟಿ ರೂಪಾಯಿ ಕೊಟ್ಟಿದೆ ಸಭಾಧ್ಯಕ್ಷರೇ. ಇದರಲ್ಲಿ ಕೇಂದ್ರದ ಪಾಲು 8,084 ಕೋಟಿ ರೂಪಾಯಿ ಮಾತ್ರ. ನಾವು ಯಾವಾಗಲೂ, ನನಗೂ ಗೊತ್ತಿರಲಿಲ್ಲ ಸಭಾಧ್ಯಕ್ಷರೇ, ನಾನು ಯಾವಾಗಲೂ ಹೋಗುವಾಗ ಮೆಟ್ರೋವನ್ನು ನೋಡುವಾಗ ಇದು ಕೇಂದ್ರದ ಬಜೆಟ್, ಕೇಂದ್ರದ್ದು ಅಂತ ನಾವು ತಿಳ್ಕೊಳ್ಳುವಂಥದ್ದು ಸಭಾಧ್ಯಕ್ಷರೇ. ನಾವು ಇಷ್ಟವರೆಗೆ ಮಂಗಳೂರಿಗೆ ಮೆಟ್ರೋ ಕೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಕೇಂದ್ರದಿಂದ ಬರುವುದು, ಆ ಥರ ನಮ್ಮ ತಲೆಯಲ್ಲಿ ತುಂಬಿ ಹೋಗಿತ್ತು ಸಭಾಧ್ಯಕ್ಷರೇ. ಇವತ್ತು ನೋಡುವಾಗ ಬರೀ 12% ಮಾತ್ರ ಕೇಂದ್ರದ ಬಜೆಟ್, ಬಾಕಿದು 88% ರಾಜ್ಯದ ಬಜೆಟ್ ಅನ್ನು ಕೊಡುವಂತಹ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಸಭಾಧ್ಯಕ್ಷರೇ. ಇದು ಒಳ್ಳೆಯ ಬಜೆಟ್ ಅಂತ ನಾನು ಹೇಳ್ತೀನಿ. ಇವತ್ತಿನವರೆಗೆ ಕರ್ನಾಟಕ ರಾಜ್ಯದ ಹವ್ಯಕ ಭಾಷಾ ಬೆಳವಣಿಗೆಗೆ ಹವ್ಯಕ ಭಾಷಾ ಅಕಾಡೆಮಿಯನ್ನು ಸ್ಥಾಪಿಸುವಂತಹ ಕೆಲಸ ಈ ಸರ್ಕಾರ ಮಾಡಿದೆ. ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೂ ಕೂಡ ಇದರಲ್ಲಿ ಈ ಬಜೆಟಿನಲ್ಲಿ ಅವರವರಿಗೆ ಬೇಕು, ಅವ್ರು ಏನೇನು ಕೇಳಿದ್ದಾರೆ ಅದನ್ನು ಕೊಡುವಂತ ಕೆಲಸ. ಹವ್ಯಕದವರಿಗೆ ಇಷ್ಟರವರೆಗೆ ಯಾರಾದ್ರೂ ಏನಾದ್ರು ಕೊಟ್ಟಿದೆ ಇದೆಯಾ ಸಭಾಧ್ಯಕ್ಷರ ಬಜೆಟ್ ಅಲ್ಲಿ? ನೀವು ಬಜೆಟ್ ಪುಸ್ತಕ ಓದಿದ್ರ? ಆ ಧರ್ಮದ ಏನು ಜಾತಿಯವರಿದ್ದಾರೆ ಅವರು ಕೂಡ ಇದನ್ನು ಸ್ವಾಗತ ಮಾಡುವಂತಾಗಿದೆ. ನನಗೆ ಸುಮಾರು 200 ಜನ ಕರೆ ಮಾಡಿ ಇವಿಷ್ಟು ಒಡೆದಾಗೆ ನಮಗೆ ನಮ್ಮ ಈ ಹವ್ಯಕ ಸಮಾಜದವನ್ನು ಗುರುತಿಸೋರು ಯಾರಿಲ್ಲ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರವನ್ನು ಗುರುತಿಸಿದೆ ಅನ್ನೋ ವಿಚಾರವನ್ನು ಹೇಳಿದಂತೂ ನಾನು ಕೇಳಿದ್ದೀನಿ ಸಭಾಧ್ಯಕ್ಷರೇ. ನಾನು ಇನ್ನೊಂದಷ್ಟು ಕೇಳುವಂಥದ್ದು, ಹಳದಿ ರೋಗ ಬಾಧೆಯಿಂದ ಇವತ್ತು ಏನು ಹವಾಮಾನ ಆಧಾರಿತ ಬೆಳೆ ವಿಮೆ ನಮಗೆ ಬರ್ತಾ ಇದೆ. ಆದರೂ ಅದು ಇವತ್ತಿನವರೆಗೆ ತೋಟಗಾರಿಕೆ ಇಲಾಖೆಯಲ್ಲಿ ಇದೆ, ನಮ್ಮ ಕೃಷಿ ಅಡಿಕೆ ಸಭಾಧ್ಯಕ್ಷರೇ. ಅಡಿಕೆಯನ್ನು ಕೃಷಿ ಇಲಾಖೆಗೆ ವರ್ಗಾವಣೆ ಮಾಡಬೇಕು. ಅದಕ್ಕೆ ಕೃಷಿಯಿಂದ ಬರುವಂತಹ ಸರ್ಕಾರ, ಈಗ ರಾಜ್ಯ ಸರ್ಕಾರ ಸುಮಾರು 28 ಬೆಳೆಗಳನ್ನು ಈಗಲೇ ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೃಷಿ ಇಲಾಖೆಯಲ್ಲಿ ತರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿಂದ ಪ್ರಸ್ತಾವನೆಯನ್ನು ಕಳಿಸಿದೆ. ಇವತ್ತಿನವರೆಗೆ ಅದು ಕೇಂದ್ರದಿಂದ ಬಂದಿಲ್ಲ. ಅಡಿಕೆಯನ್ನು ಕೃಷಿ ಬೆಳೆಯನ್ನಾಗಿ ಪರಿಗಣಿಸುವಂತಹ ಕೆಲಸಗಳು ಆಗಬೇಕು ಸಭಾಧ್ಯಕ್ಷರೇ. ಆನಂತರ ರಬ್ಬರ್ ಬೆಳೆಗೆ ನಮ್ಮ ಸುಳ್ಯದ ಶಾಸಕರು ಈಗಲೇ ಹೇಳಿದರು, ರಬ್ಬರ್ ಬೆಳೆಗೆ ಎಲ್ಲಿಯೂ ಕೂಡ ಅದನ್ನು ಪರಿಗಣನೆಗೆ ತಗೊಂಡಿಲ್ಲ. ಇವತ್ತು ಅಡಿಗೆಗೆ ಸಪ್ಲಿಮೆಂಟರಿ ಬೆಳೆಯಾಗಿ ರೈತರೆಲ್ಲ ರಬ್ಬರನ್ನು ಬೆಳೆಸ್ತಾ ಇದ್ದಾರೆ.
ಅದನ್ನು ಇದು ತೋಟಗಾರಿಕೆ ಇಲಾಖೆ ಇಲ್ಲ, ಕೃಷಿ ಇಲಾಖೆಯಲ್ಲೂ ಇಲ್ಲ. ಅದನ್ನು ಕೂಡ ಕೃಷಿ ಇಲಾಖೆಗೆ ತರಬೇಕು. ಇವತ್ತು ರಬ್ಬರ್ ಒಂದು ಗಿಡ ನಷ್ಟ ಆದ್ರೆ ಸಭಾಧ್ಯಕ್ಷರೇ ಕೇರಳದಲ್ಲಿ 3,500 ರೂಪಾಯಿ ಕೊಡ್ತಾರೆ. ನಮಗೆ ಸಬ್ಸಿಡಿಯೂ ಇಲ್ಲ. ರಬ್ಬರ್ ಅತ್ಯಂತ ಹೆಚ್ಚಿನ ಬಳಕೆ ಆಗ್ತದೆ. ರಬ್ಬರ್ ಇಂಪೋರ್ಟ್ ಮಾಡೋದನ್ನು ಕಡಿಮೆ ಮಾಡಿದ್ರೆ ಬಹುಶಃ ರಬ್ಬರ್ಗೆ ಇವತ್ತು 300 ರೂಪಾಯಿವರೆಗೆ ಬೆಲೆ ಬರ್ತದೆ ಸಭಾಧ್ಯಕ್ಷರೇ. 120-130 ರೂಪಾಯಿ ಇದೆ. ಇಂಪೋರ್ಟ್ ಕೇಂದ್ರ ಸರ್ಕಾರ ಕೂಡಲೇ ರಬ್ಬರ್ ಇಂಪೋರ್ಟ್ ಮಾಡೋದನ್ನು ನಿಲ್ಲಿಸಿದ್ರೆ ರಬ್ಬರ್ಗೆ 300 ರೂಪಾಯಿ ಬೆಲೆ ಸಿಗುವಂತ ಕೆಲಸಗಳಾಗ್ತದೆ ಸಭಾಧ್ಯಕ್ಷರೇ. ಅದನ್ನು ಕೂಡ ಮಾಡುವಂತ ಕೆಲಸಗಳು ಆಗಬೇಕು ಅಂತ ನಾವು ವಿನಂತಿ ಮಾಡಿಕೊಂಡು, ಈಗ ಎತ್ತಿನ ಹೊಳೆ ನಿಮಗೆಲ್ಲ ಗೊತ್ತಿದೆ ಸಭಾಧ್ಯಕ್ಷರೇ, ಎತ್ತಿನ ಹೊಳೆಗೆ ಸುಮಾರು 26,000 ಕೋಟಿ ರೂಪಾಯಿಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಯಾವಾಗಲೂ ಎತ್ತಿನ ಹೊಳೆ ಬಗ್ಗೆ ಎಲ್ಲಾ ಶಾಸಕರು ಮಿತ್ರರು ಮಾತಾಡ್ತಾರೆ. ಹಾಗಾದ್ರೆ ನಮ್ಮನ್ನು ಕೇಳುವವರು ಯಾರು ಸಭಾಧ್ಯಕ್ಷರೇ? ನಮಗೆ ಸಭಾಧ್ಯಕ್ಷರೇ ಎತ್ತಿನ ಹೊಳೆಯಲ್ಲಿ ಈಗ ಎಲ್ಲರೂ ಮಾತಾಡ್ತಾರೆ. ಹೌದು, ನಮ್ಮ ಕಡೆಗೆ ಹರಿಯುವಂತ ನೀರು ಮಧ್ಯದಲ್ಲಿ ಸಕಲೇಶ್ಪುರದಲ್ಲಿ ತೆಕ್ಕೊಂಡೋಗಿ ಎತ್ತಿನ ಹೊಳೆಗೆ ಕೊಡ್ತಾರೆ. ಎತ್ತಿನ ಹೊಳೆಯನ್ನು ಆರಂಭ ಮಾಡುವಾಗ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ನಮಗೆ ಕುಡಿಯುವ ನೀರು ಬೇಕು ಕೊಡಿ ಅಂತ ಹೇಳಿದ್ರು. ನಾವು ಅದಕ್ಕೆ ಯಾವುದು ತಕರಾರಿಲ್ಲ. ಕುಡಿಯುವ ನೀರಿಗೆ ದಕ್ಷಿಣ ಕನ್ನಡ ಉಡುಪಿಯವರು ಯಾವತ್ತೂ ತಕರಾರು ಮಾಡುವುದಿಲ್ಲ. ಕುಡಿಯುವ ನೀರನ್ನು ಕೊಡುವ ಅಂತ ವಿಚಾರ ಆಯ್ತು. ಆನಂತರ ಕೃಷಿಗೆ ಬಳಸ್ತೇವೆ ಅಂತ ಆಯ್ತು. ನಮಗೆ ಅದಕ್ಕೂ ತಕರಾರಿಲ್ಲ ಸಭಾಧ್ಯಕ್ಷರೇ. ನೀರು ಬೀಳ್ತದೆ, ಕೆಳಗೆ ಹರಿಯುತ್ತದೆ, ಸಮುದ್ರಕ್ಕೆ ಹೋಗ್ತದೆ, ಹೋಗ್ಲಿ, ಅದನ್ನು ಡೈವರ್ಟ್ ಮಾಡಿ ಇಲ್ಲಿ ತಗೊಂಡೋಗಿ ಯಾರಾದರೂ ನಮ್ಮ ಕೃಷಿ ಕರ್ನಾಟಕ ರಾಜ್ಯ ಬೆಳೆ ರೈತರಿಗೆ ಒಳ್ಳೇದಾದ್ರೆ ನಮಗಿರೋ ಒಳ್ಳೇದು. ಆದ್ರೆ ಪಶ್ಚಿಮ ವಾಹಿನಿಗೆ ದುಡ್ಡು ಕೊಡಬೇಕಲ್ಲ ಸಭಾಧ್ಯಕ್ಷರೇ. ನಮಗೆ ಕುಡಿಯಲಿಕ್ಕೆ ನೀರಿಲ್ಲ ಸಭಾಧ್ಯಕ್ಷರೇ. ಸಾಧಾರಣ ಮೇ ಜೂನಲ್ಲಿ ನಮಗೆ ಪುತ್ತೂರಿನಲ್ಲಿ ಬೇರೆ ಕಡೆ ನಮ್ಮ ಎಲ್ಲ ನದಿಗಳು ಬತ್ತಿ ಹೋಗುವ ಪರಿಸ್ಥಿತಿ ಬಂದಿದೆ. ನಮಗೆ ಅಲ್ಲಲ್ಲಿ ಆಣೆಕಟ್ಟುಗಳನ್ನು ಕಟ್ಟಲಿಕ್ಕೆ ದುಡ್ಡು ಕೊಡಬೇಕು. ಸುಮಾರು ವರ್ಷಕ್ಕೆ 350 ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಹಿಂದಿನ ಸರ್ಕಾರ ಹೇಳಿತ್ತು. ಆದ್ರೆ ಇವತ್ತಾದ್ರೂ ನಮಗೆ ಪಶ್ಚಿಮ ವಾಹಿನಿಗೆ ಸುಮಾರು 350 ಕೋಟಿ ರೂಪಾಯಿಗಳನ್ನು ಇಡಬೇಕು ಸಭಾಧ್ಯಕ್ಷರೇ. ಅಲ್ಲಲ್ಲಿ ನಾವು ಕಿಂಡಿ ಆಣೆಕಟ್ಟುಗಳನ್ನು ಕಟ್ಟುವಂತ ಕೆಲಸ ಮಾಡಬೇಕು. ಇಲ್ಲದಿದ್ರೆ ಮುಂದಿನ ದಿವಸ ನಮಗೆ ಕುಡಿಲಿಕ್ಕೆ ಖಂಡಿತ ನೀರಿಲ್ಲ. ನಾವು ಕೂಡ ಎತ್ತಿನ ಹೊಳೆಯಲ್ಲಿ ಬಂದು ಕೂರುವಂತಹ ಪರಿಸ್ಥಿತಿ ಬರಬಹುದು. ಅಂತ ವ್ಯವಸ್ಥೆಗಳು ಆಗಬಾರ್ದು. ಮುಂದಿನ ದಿವಸಗಳಲ್ಲಿ ಪಶ್ಚಿಮ ವಾಹಿನಿಗೆ ಅತ್ಯಂತ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ನಾನು ನಿಮ್ಮ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ. ಗ್ರಾಮೀಣ ಪ್ರದೇಶದ ರಸ್ತೆಗಳು ಹೊಂಡ ಬಿದ್ದಿದೆ ಸಭಾಧ್ಯಕ್ಷರೇ. 50 ಆಯ್ತು ಅಧ್ಯಕ್ಷರೇ, 5 ನಿಮಿಷ ಮುಗಿಸ್ತೇನೆ. ಗ್ರಾಮೀಣ ಪ್ರದೇಶದ ರಸ್ತೆಗಳು ದೊಡ್ಡ ಹೊಂದ ಬಿದ್ದಿದೆ. ಹೌದು, 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, 25 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ನಾವು ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೇವೆ. ನಾವು ರಸ್ತೆಗಳ ರಿಪೇರಿಗೆ ಹಣವನ್ನು ಕೊಡಲಿಲ್ಲ. ಅದರಿಂದ ಗ್ರಾಮೀಣ ಪ್ರದೇಶದ ರಸ್ತೆ ರಿಪೇರಿಗಳಿಗೆ ಸ್ವಲ್ಪ ಅಟ್ಲೀಸ್ಟ್ ಕಿಲೋಮೀಟರ್ಗೆ 1-2 ಲಕ್ಷ ರೂಪಾಯಿಯಷ್ಟು ಕೊಟ್ರೆ ನಾವು ಒಳ್ಳೆ ರೀತಿಯಲ್ಲಿ ಅಲ್ಲಿ ಜೀವನ ಮಾಡಬಹುದು ಸಭಾಧ್ಯಕ್ಷರೇ. ಇಲ್ಲಾಂದ್ರೆ ಜನಗಳು ಬೈಯುವ ರಸ್ತೆ ಒಳ್ಳೇದಿದ್ರೆ ಸಭಾಧ್ಯಕ್ಷರೇ ಯಾರು ಕೂಡ ಅದರ ಬಗ್ಗೆ ಮಾತಾಡುವುದಿಲ್ಲ. ರಸ್ತೆ ಸ್ವಲ್ಪ ಕೆಟ್ಟದಾದ್ರೆ ಫಸ್ಟ್ ಬೈಯುವಂಥದ್ದು ಶಾಸಕನ ಕುಟುಂಬಕ್ಕೆ ಬುಡದು ಬೈದಾಗ್ತಾರೆ ಸಭಾಧ್ಯಕ್ಷರೇ. ಅದರಿಂದ ಸ್ವಲ್ಪ ಏನಾದರೂ ಆ ರಸ್ತೆ ಹೊಂಡ ಮುಚ್ಚಲಿಕ್ಕೆ ಅದಕ್ಕೆ ಹಣ ಕೊಡುವಂತ ವ್ಯವಸ್ಥೆಗಳು ಆಗ್ಬೇಕು ಸಭಾಧ್ಯಕ್ಷರೇ. ಪ್ರವಾಸೋದ್ಯಮಕ್ಕೆ ಬಹುಶಃ ನಮ್ಮ ಸರ್ಕಾರ ಇಷ್ಟವರೆಗೆ ಯಾವತ್ತೂ ಕೂಡ ಯಾರು ಕೂಡ ಪ್ರವಾಸೋದ್ಯಮಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ದಕ್ಷಿಣ ಕನ್ನಡದ್ದು. ಈ ಸಲ 2 ಸಲ ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ತಾವೆಲ್ಲ ಬಂದು ಒಳ್ಳೆಯ ಒಂದು ಮೀಟಿಂಗ್ ಅನ್ನು ಮಾಡಿ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅನ್ನುವ ಒಂದು ಚರ್ಚೆಗಳು ನಡೆದಿದೆ. ಮುಂದಿನ ದಿವಸ ಅದಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನು ಇಟ್ಟು ಬೀಚ್ ಸೈಡ್ ಅಲ್ಲಿ ಇರುವಂತ ಏನು ಐಲ್ಯಾಂಡ್ಗಳಿದೆ ಮತ್ತೆ ಬೀಚ್ ಸೈಡ್ ಅಲ್ಲಿ ರಿಸೋರ್ಟ್ಗಳನ್ನು ಮಾಡಲಿಕ್ಕೆ ಆದ್ಯತೆ ಕೊಡಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಸಭಾಧ್ಯಕ್ಷರೇ. ಇನ್ನೊಂದು ನಮ್ಮ ತುಳು ಭಾಷೆ ಅಧ್ಯಕ್ಷರೇ, ತುಳು ಭಾಷೆಗೆ ಈರ್ಲ ರಡಮುಜಿ ಸರ್ತಿ ಪಂಡಾರಿ ಮುಖ್ಯಮಂತ್ರಿಯ ಪಾತೆರ್ಗ ಮೀಟಿಂಗ್ ಮಲ್ಪಗ 2 ವರ್ಷ ನಾನು ಯಾವತ್ತು ಇದಕ್ಕೆ ಅಧಿವೇಶನಕ್ಕೆ ಫಸ್ಟ್ MLA ಆಗಿ ಬಂದಿದ್ದೀನಿ ಸಭಾಧ್ಯಕ್ಷರೇ. ಫಸ್ಟ್ ಅಧಿವೇಶನದಲ್ಲಿ ನನ್ನ ಫಸ್ಟ್ ಪ್ರಶ್ನೆ ತುಳು ಭಾಷೆಯನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಪ್ರಶ್ನೆ ಹಾಕಿದೆ ಸಭಾಧ್ಯಕ್ಷ. ಮೊನ್ನೆವರೆಗೆ ಹಾಕೊಂಡು ಬಂದೆ. ಈ ಸಲ ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ ಮಂತ್ರಿಗಳು ಹೇಳಿದ್ರು ನನಗೆ ಉತ್ತರ ಕೊಟ್ಟು ಸಾಕಾಯ್ತು, ಎಲ್ಲ ರೆಡಿ ಇದೆ, ನೀವೊಂದು ಮುಖ್ಯಮಂತ್ರಿಯವರ ಹತ್ರ ಮೀಟಿಂಗ್ ಮಾಡಿ ಅದನ್ನು ಮಾಡಬೇಕು ಅಂತ. ಸಭಾಧ್ಯಕ್ಷರೇ ನನಗೆ ಏನು ಖರ್ಚಿಲ್ಲ, ದುಡ್ಡು ಕೊಡುವುದು ಬೇಡ, ಲಿಪಿ ಇದೆ, ಬಾಕಿದೆಲ್ಲ ಇದೆ, ನಿಮಗೆ ಗೊತ್ತಿದೆ. ನೀರ್ಲ ತುರು ಪಾತಿರ್ಲಾರ ಎಲ್ಲ ತುರು ಈರದಾದ್ರೆ ಜಾಸ್ತಿ ಪಾತಿರ ಅವಕಾಶ ಆದ್ರೆ ದಯಮಾಡ್ತಿದ್ದು ತುಳುನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇನೆ ಸರ್. ನಾವೆಲ್ಲ 13 ಜನ ಶಾಸಕರು ಅದರಲ್ಲಿ ಜೊತೆಯಲ್ಲಿ ಸೇರಿ ಅದನ್ನು ಮಾಡುವಂತ ಇದಕ್ಕೆ ಏನು ಅನುದಾನಗಳು ಬೇಡ ಸಭಾಧ್ಯಕ್ಷರು. ಅದನ್ನು 13 ಇಡೀ ರಾಜ್ಯದವರು ಸಪೋರ್ಟ್ ಇದ್ದಾರೆ ಅದಕ್ಕೆ. ನಾವು ಅಮೆರಿಕಕ್ಕೆಲ್ಲ ಹೋದಾಗ ಅವರು ಕೂಡ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಅದನ್ನು ಮಾಡುವಂತ ಕೆಲಸಗಳು ಆಗ್ಬೇಕು ಸಭಾಧ್ಯಕ್ಷರೇ. ಕಂಬಳಕ್ಕೆ ಪ್ರತಿ ವರ್ಷ ಈ ವರ್ಷ ಕೂಡ ಮಂತ್ರಿಗಳು ಸುಮಾರು 1,15,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ, ಆದ್ರೆ ಬಜೆಟಿನಲ್ಲಿ ಸಪರೇಟ್ ಕಂಬಳಕ್ಕೆ ಅಂತ ಒಂದು ಹಣವನ್ನು ನಿಗದಿ ಮಾಡಿದ್ರೆ ಸಭಾಧ್ಯಕ್ಷರೇ, ಅದು
ನಮಗೆ ಪ್ರತಿ ವರ್ಷ ಸಿಗುವಂತ ಕೆಲಸಗಳು ಆಗ್ತವೆ. ಇನ್ನು ಎರಡೇ ಸೆಂಟೆನ್ಸ್ ಸಭಾಧ್ಯಕ್ಷರು ಮುಗಿಸ್ತೇವೆ. ಸಭಾಧ್ಯಕ್ಷರೇ ಕಂಪ್ಲೀಟ್ ಮಾಡಿ ಈಗ. ಆಯ್ತು ಸಭಾಧ್ಯಕ್ಷ. ಈಗ ಸಭಾಧ್ಯಕ್ಷರೇ, ಈಗ ನಮ್ಮ ವಿರೋಧ ಪಕ್ಷದ ಆಯ್ತಾಯ್ತು, ನಮ್ಮ ವಿರೋಧ ಪಕ್ಷದವರು ಹೇಳ್ತಾ ಇದ್ರು ಸಭಾಧ್ಯಕ್ಷರೇ. ಸರ್ ಕರಾವಳಿ ಆಯ್ತಲ್ಲ ಸಭಾಧ್ಯಕ್ಷರೇ, ನೀವು ಅಲ್ಲಿ ಕೇಳಿದ್ರೆ ನಾವು ಹೇಗೆ ಮಾತಾಡೋದು? ನಾನು 5 ದಿವಸದಿಂದ ಬಂದು ಇವತ್ತೇನೊಂದು ಅವಕಾಶ ಕೊಟ್ರಿ. ಒಂದೇ ನಿಮಿಷ ಮಾತಾಡ್ಬೇಕಲ್ಲ, ನಿಮಿಷದಲ್ಲಿ ಮುಗಿಸ್ತೀನಿ. ಆಯ್ತು, 2 minutes ಅಲ್ಲಿ ಮುಗಿಸಿ. ಆಯ್ತು. ಈಗ ಸಭಾಧ್ಯಕ್ಷರೇ, ನಾನು ವಿರೋಧ ಪಕ್ಷದವರು ಮಾತಾಡುವಾಗ 1 ದಿವಸ ಅಲ್ಲ ಏನಾಗುದಿಲ್ಲ. ವಿರೋಧ ಪಕ್ಷದವರು ಮಾತಾಡುವಾಗ ಏನ್ ಹೇಳ್ತಾ ಇದ್ರು ಸಭಾಧ್ಯಕ್ಷರೇ? ಬಜೆಟಿನಲ್ಲಿ ಬರೀ ಒಬ್ರು ಓದ್ತಾ ಇದ್ರು, ಕಳೆದ ವರ್ಷ ಬಜೆಟಿನಲ್ಲಿ ಇದು ಬರ್ದಿದ್ದಾರೆ, ಇಂಪ್ಲಿಮೆಂಟ್ ಆಗ್ಲಿಲ್ಲ, ಇದು ಬರ್ದಿದ್ದಾರೆ, ಇಂಪ್ಲಿಮೆಂಟ್ ಆಗ್ಲಿಲ್ಲ, ಇದು ಬರ್ದಿದ್ದಾರೆ, ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂತ ಓದ್ತಾ ಇದ್ರು ಸಭಾಧ್ಯಕ್ಷರೇ. ನಾನು ಅದಕ್ಕೆ ಒಂದು ಹೇಳುವಂತದ್ದು, ಎಲ್ಲರ ದೋಸೆನೂ ತೂತಿ, ಎಲ್ಲರ ಮನೆಯಲ್ಲಿ ಮಾಡುವ ದೋಸೆ ತೂತಿ. ಕೇಂದ್ರ ಸರ್ಕಾರದ ಬಜೆಟ್ ಕಳೆದ ವರ್ಷ ಮಾಡಿದ್ರು ಸಭಾಧ್ಯಕ್ಷರು. ಅದರಲ್ಲಿ ಪ್ರಸಾದಂ ಅಂತ ಒಂದು ಯೋಜನೆಯನ್ನು ಆರಂಭ ಮಾಡಿದ್ರು. ನಾನು ಪ್ರಸಾದಂ ಯೋಜನೆಗೆ 100 ಕೋಟಿ ರೂಪಾಯಿ ಸಿಗ್ತದೆ ಅಂತ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ್ದು ಎಲ್ಲಾ ಪೇಪರ್ ಮಾಡಿ ಅದೆಲ್ಲ ಮಾಡಿ ತಗೊಂಡೋಗಿ ಅಪ್ಲೋಡ್ ಮಾಡಿ ಪ್ರವಾಸೋದ್ಯಮ ಹೇಳಕ್ಕೆ ಕಳಿಸ್ಕೊಟ್ಟೆ ಸಭಾಧ್ಯಕ್ಷ. ಬಂತ ಸಭಾಧ್ಯಕ್ಷರೇ? ಇಂಪ್ಲಿಮೆಂಟ್ ಆಗಿದೆಯಾ? ಎಷ್ಟು ಕಡೆ ಬಂದಿದೆ ಸಭಾಧ್ಯಕ್ಷರೇ? 3 ತಿಂಗಳಾಗಿ ನಾನು ಪುನಃ ಡೆಲ್ಲಿಗೆ ಹೋಗಿ ಮಾತಾಡುವಾಗ ಅವ್ರು ಹೇಳ್ತಾರೆ ದಟ್ ಸ್ಕೀಮ್ ಈಸ್ ಓವರ್, ನೋ ಪ್ರಸಾದಂ ಇಲ್ಲ, ಏನಿಲ್ಲ. ಅದೇ ರೀತಿ ಇನ್ನೊಂದು ಖೇಲೋ ಇಂಡಿಯಾ ಅಂತ ಬಂತು ಸಭಾಧ್ಯಕ್ಷರೇ ಕಳೆದ ವರ್ಷ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ. ಆ ಖೇಲೋ ಇಂಡಿಯಾದಲ್ಲಿ 24 ಕೋಟಿ ರೂಪಾಯಿ ಕೊಡ್ತದೆ, ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಯು ಶುಡ್ ಹ್ಯಾವ್ ಮಿನಿಮಮ್ 15 acres ಆಫ್ ಲ್ಯಾಂಡ್ ಅಂತ ಬರೆದ್ರು ಸಭಾಧ್ಯಕ್ಷರೇ. ನಾನು ಅಲ್ಲಿ ಒಂದು 15 ಎಕರೆ ಜಾಗ ಗ್ರೌಂಡ್ ಮಾಡ್ಲಿಕ್ಕೆ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ ಕಳಿಸಿದೆ ಸಭಾಧ್ಯಕ್ಷರೇ. ಇವತ್ತಿನವ್ರಿಗೆ ಖೇಲೋ ಇಂಡಿಯಾ ಇಲ್ಲ, ಪ್ರಸಾದಮ್ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಎಲ್ಲ ಅಪ್ಲೋಡ್ ಮಾಡಿ ಆಗಿದೆ. ನಾನು ಇದು ಹೇಳುವಂಥದ್ದು, ಅವರು ಮಾಡಿದ್ದು ಅಷ್ಟೇ, ಎಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಆಗುದಿಲ್ಲ. ಅವರು ಬಜೆಟ್ ಅಷ್ಟೇ ಸಭಾಧ್ಯಕ್ಷರೇ. ಈಗ ಗ್ಯಾಸ್ ಇದೆ ಸಭಾಧ್ಯಕ್ಷ, ಒಂದೇ ನಿಮಿಷ ಹೆಚ್ಚಿಗೆ. ನಾನು ಮೊದಲು ಬಿಜೆಪಿಯಲ್ಲಿ ಇದೆ ಸಭಾಧ್ಯಕ್ಷ. ಆಯ್ತು, ಮುಗಿಸ್ರೆ. ಇದು ಒಳ್ಳೇದಿದೆ, ಕೇಳಿಕೊಳ್ಳಿ. ಬಾರಿ ಇದಿದೆ. ನಾನು ಮೊದಲು ಬಿಜೆಪಿಯಲ್ಲಿ ಇದ್ದೆ ಸಭಾಧ್ಯಕ್ಷರೇ. ಆನಂತರ ಕಾಂಗ್ರೆಸ್ ಬಂದು MLA ಆಗಿರೋ ಸಭಾಧ್ಯಕ್ಷ. ಆಗ ಗ್ಯಾಸಿದ ರೇಟ್ ಎಲ್ಲ ಜಾಸ್ತಿ ಆಯ್ತು. ಆಗ ನಾವು ಏನ್ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ? ಈ ಸ್ವಲ್ಪ ರೇಟ್ ಜಾಸ್ತಿ ಆದ ಕೂಡಲೇ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ವಿ. ಅಲ್ಲಲ್ಲಿ ಏನು ಸ್ಟ್ರೈಕ್ ಸಭಾಧ್ಯಕ್ಷರೇ. ಆನಂತರ FDI ಫಾರಿನ್ ಇನ್ವೆಸ್ಟ್ಮೆಂಟು, ಅದರ ಬಗ್ಗೆನೂ ನಾವು ಹೈಯೆಸ್ಟ್ ಸ್ಟ್ರೈಕ್ ಮಾಡ್ತಾ ಇದ್ವಿ. ಈಗ ಎಲ್ಲೋಯ್ತು ಸಭಾಧ್ಯಕ್ಷರೇ? ಗ್ಯಾಸ್ ಇಲ್ಲ, ರೇಟ್ ಡಬಲ್ ಆಯಿತು. FDI ಬಗ್ಗೆ ನಾವು ಫಾರಿನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಪೂರ್ತಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಈಗೆಲ್ಲ FDI ಮಾಡಿ ಎಲ್ಲ ಅಲ್ಲಿ ಎಲ್ಲ ಹೋಗಿ ಹೋಯ್ತಾರೆ ಸಭಾಧ್ಯಕ್ಷರೇ. ನಾನು ಅದನ್ನು ಮಾತಾಡಲಿ. ಅದಕ್ಕೆ ನಾನು ಯಾಕೆ ಇದನ್ನು ನಾನು ಅವರನ್ನು ದೂರುದು, ನಾವು ಒಳ್ಳೆಯವರು ಅಂತಲ್ಲ, ಎಲ್ಲ ಕಡೆ ವ್ಯತ್ಯಾಸಗಳು ಇರ್ತದೆ. ದೂರುದು ನಾವು ಯಾವತ್ತೂ ಬೇಡ. ಈ ದೇಶದ ಅಭಿವೃದ್ಧಿ ಅಂತ ಹೇಳುವಾಗ, ಈ ನಮ್ಮ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಂತ ಹೇಳುವಾಗ ನಾವೆಲ್ಲ ಒಕ್ಕೂರಲಿಂದ ಅಭಿವೃದ್ಧಿ, ತಾರತಮ್ಯಗಳು ವ್ಯತ್ಯಾಸ ಇರ್ತದೆ, ಅದನ್ನು ಮಾಡಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಳ್ಳೆಯ ಬಜೆಟ್ಗಳನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಮಹಿಳೆಯರಿಗೆ, ಕಷ್ಟ ಕಡೆಯಲ್ಲಿರುವ ಕಡೆಯ ವ್ಯಕ್ತಿಗೆ ಸಹಾಯ ಆಗುವಂತಹ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಹೇಳ್ತಾ, ಅವಕಾಶ ಕೊಟ್ಟ ನಿಮಗೂ ಕೂಡ ಒಂದನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.